ಅರ್ಧ ಕಿಲೋ ಚಿಕನ್ ತಂದಿದ್ದೇನೆ. ಅದಕ್ಕೆ ಆನಿಯನ್ 3 ಆನಿಯನ್ ಹಾಕಿದ್ದೇನೆ, 1 ಇಂಚು ಶುಂಠಿ ಹಾಕಿದ್ದೇನೆ, ಒಂದು 10-20 ಬೆಳ್ಳುಳ್ಳಿ ಹಾಕಿದ್ದೇನೆ, ಮತ್ತು ಇದು 2 ಟೊಮೆಟೊ ಹಾಕಿದ್ದೇನೆ. ಈಗ ಇದೆಲ್ಲ ಕಡಿತೇನೆ, ಆಮೇಲೆ ಅದಕ್ಕೆ ಸಾರಿಸಿ ಇಡ್ತೇನೆ. ಈಗ ಫಸ್ಟಿಗೆ ಕಡ್ದು ತರ್ತೇನೆ. ನೀರು ಹಾಕ್ಲಿಕ್ಕಿಲ್ಲ, ಇದು ಕಡಿಯುವಾಗ ಕಡಿತೇನೆ. ಇದು ನೀರುಳ್ಳಿ ಈಗ ನಯ ಮಾಡಿ ಕಡ್ದಿದ್ದೇನೆ, ನೀರು ಹಾಕ್ಲಿಲ್ಲ. 1 ಸ್ಪೂನು ಮೆಣಸು ಹುಡಿ ಹಾಕ್ತೇನೆ, ಕೊತ್ತಂಬರಿ ಹುಡಿ, ಒಂದು ಅರ್ಧ ಸ್ಪೂನು ಹಳದಿ ಹುಡಿ ಹಾಕ್ತೇನೆ, 1 ಸ್ಪೂನು ಗರಂ ಮಸಾಲೆ ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಬೇಕಾದರೆ ಖಾರ ಜಾಸ್ತಿ ಹಾಕಿ ಮಾಡ್ಬೋದು, ನಮ್ಮಲ್ಲಿ ಸ್ವಲ್ಪ ಖಾರ ಕಮ್ಮಿ. ಇದಕ್ಕೆ ಈ ನೀರುಳ್ಳಿ ಪೇಸ್ಟ್ ಸಹ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡಿ ಸಾರಿಸಿ ಇಡ್ತೇನೆ, ಒಂದು ಅರ್ಧ ಗಂಟೆ ಇಟ್ಟು ಬಿಡ್ತೇನೆ. ಇದರಲ್ಲಿ ಎಣ್ಣೆ ಹಾಕಿದ್ದೇನೆ. ಈಗ ಒಂದು ದಾಲ್ಚೀನಿ, 2 ಲವಂಗ, 1 ಎಲೆ ಹಾಕಿದ್ದೇನೆ ಅದರ ಫ್ಲೇವರ್ ಬರಲಿಕ್ಕೆ. ಈಗ ಚಿಕನ್ ಹಾಕ್ತೇನೆ ಇದರಲ್ಲಿ. ಚಿಕನ್ ಪದಾರ್ಥ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ನಾನು. ಆನಿಯನ್ ಚಿಕನ್ ರೆಡಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.